ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ 2021ನೇ ಸಾಲಿನ ಗೌರವ ಪ್ರಶಸ್ತಿಗೆ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 3 ಮಂದಿ ಹಿರಿಯ ಸಾಧಕರನ್ನ ಆಯ್ಕೆ ಮಾಡಲಾಗಿದೆ. ವಿಶೇಷ ಬಾಲ ಪ್ರತಿಭಾ ಪುರಸ್ಕಾರ, ಯುವ ಸಾಧಕ ಪುರಸ್ಕಾರ, ಮಾಧ್ಯಮ ಪುರಸ್ಕಾರ, ಸಂಘಟನಾ ಪುರಸ್ಕಾರಕ್ಕೆ ರಾಜ್ಯ, ಹೊರ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ವಿಶೇಷವಾಗಿ ಗುರುತಿಸಿ ಆಯ್ಕೆ ಮಾಡಲಾಗಿದೆ ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ದಯಾನಂದ್ ಬಿ ಕತ್ತಲ್ ಸಾರ್ ಹೇಳಿದರು. ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ತುಳು ಜಾನಪದ ಕ್ಷೇತ್ರದಲ್ಲಿ ಸಂಜೀವ ಬಂಗೇರ ತಲಪಾಡಿ, ತುಳು ನಾಟಕ ಹಾಗೂ ಸಿನಿಮಾ ಕ್ಷೇತ್ರದಲ್ಲಿ ಕೃಷ್ಣಪ್ಪ ಉಪ್ಪೂರು, ತುಳು ಸಾಹಿತ್ಯ ವಿಭಾಗದಲ್ಲಿ ಉಲ್ಲಾಸ್ ಕೃಷ್ಣ ಪೈ ಪುತ್ತೂರು ಅವರನ್ನು ಆಯ್ಕೆ ಮಾಡಲಾಗಿದೆ. ಕವನ ಸಂಕಲನ ವಿಭಾಗದಲ್ಲಿ ಯೋಗೇಶ್ ಕಾಂಚನ್ ಬೈಕಂಪಾಡಿ ಅವರು, ತಂಜನ ಬೊಳ್ಳಿ, ನಾಟಕ ವಿಭಾಗದಲ್ಲಿ ಅಕ್ಷತಾ ರಾಜಪೆರ್ಲಾ ಅವರು, ಬೇಲಿ ಸಾಪದ ಕಣ್ಣು, ಅಧ್ಯಯನ ವಿಭಾಗದಲ್ಲಿ ಡಾಕ್ಟರ್ ಅಶೋಕ್ ಆಳ್ವ ಅವರ ತುಳುನಾಡಿನ ಪ್ರಾಣಿ ಜಾನಪದ ಕೃತಿಯನ್ನ ಆಯ್ಕೆಗೊಳಿಸಲಾಗಿದೆ ಎಂದು ಅವರು ಹೇಳಿದರು. ಇನ್ನು ಬಾಲ ಪ್ರತಿಭಾ ಪುರಸ್ಕಾರ, ಯುವ ಸಾಧಕ ಪುರಸ್ಕಾರ, ಮಾಧ್ಯಮ ಪುರಸ್ಕಾರ, ಸಂಘಟನಾ ಪುರಸ್ಕಾರಕ್ಕೆ ರಾಜ್ಯ, ಹೊರ ರಾಷ್ಟ್ರ ಮಟ್ಟದಲ್ಲಿ ವಿಶೇಷವಾಗಿ ಗುರುತಿಸಿ ಆಯ್ಕೆ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ಪ್ರಧಾನ ಸಮಾರಂಭ ನಮ್ಮ ಉಂಬೆ ಬರ್ಪನ ಆಗಸ್ಟ್ 21 ತಾರೀಕು ಕುಡ್ಲ ಪುರಭವನದ ಸಂಪನ್ನ ಆಪುಂಡು ಐಕ್ ದಿನ ನಿಘಂಟ ಮಲ್ತಿದ್ದ ಐತ ನಮ್ಮ ಪುರಸ್ಕೃತೆಯನ್ನ ಗೌರವ ಪ್ರಶಸ್ತಿ ಪುರಸ್ಕೃತೆಯನ್ನ ಒಂಜಿ ಆಯ್ಕೆ ಒಂದು ವಿಶೇಷವಾದ ಆಯ್ಕೆ ಕಮಿಟಿ ಮಲ್ತದೆ. ಆ ಮುಖೇನ ಪ್ರಶಸ್ತಿ ಪುರಸ್ಕೃತೆನ ಆಯ್ಕೆ ಆತಂಡು ಮೂಜಿ ಪುಸ್ತಕ ಬಹುಮಾನ, ಮೂಜಿ ಗೌರವ ಪ್ರಶಸ್ತಿ ಇಂಚ 2021 ಸಾಲದ ಪ್ರಶಸ್ತಿ ಪ್ರದಾನ. ತುಳು ಜಾನಪದ ಕ್ಷೇತ್ರಡು ದೈವಾರಾಧನೆ ಕ್ಷೇತ್ರಡು ಪಾರ್ಥನ ಬೊಕ್ಕೋ ಐತ ದೈವನರ್ತನ ಬೊಕ್ಕೋ ಐತ ಕ್ಷೇತ್ರ ಚರಿತ್ರೆಲು ಬೊಕ್ಕ ಹೊಸ ಶಿಷ್ಯವರ್ಗಲಿನ ಬಾರಿ ಬಲಿಷ್ಠವಾದ ಕಟೊಂದಿನ ಅಂಚೆತ್ತಿನ ಸಂಜೀವ ಬಂಗೇರ ತಲಪಾಡಿ ಪಂಪನ ಅಂಚೆತ್ತಿನ ಜನಪದ ವಿಭಾಗಡು ಆರು ಆಯ್ಕೆ ಆಗ್ತಾರೆ. ತುಳು ನಾಟಕ ಬೊಕ್ಕೋ ಸಿನಿಮಾ ವಿಭಾಗಡು ಶ್ರೀ ಕೃಷ್ಣಪ್ಪ ಉಪ್ಪೂರು ಮೇರೆ ಆಯ್ಕೆ ಆಗ್ತಾರೆ. ಕುಡುಂಜಿ ತುಳು ಸಾಹಿತ್ಯ ವಿಭಾಗಡು ಶ್ರೀ ಉಲ್ಲಾಸ್ ಕೃಷ್ಣ ಪೈ ಅಂಚನೆ ನಮ್ಮ ಕವನ ಸಂಕಲನ ವಿಭಾಗ ನಮ್ಮ ಮೂಜಿ ಬೇತೆ ಬೇತೆ ವಿಭಾಗದ ತಲಾ ಒಂಜಿ ಪುಸ್ತಕನ ತೀರ್ಪುಗಾರ ಆಯ್ಕೆ ಮಾಡ್ತಿದ್ದಾರೆ. ಈ ನೇರ್ ದುಂಬುರ ಓಪನ್ ಗೌರವ ಪ್ರಶಸ್ತಿ 50,000 ರೂಪಾಯಿ ಮೊತ್ತ ಬೊಕ್ಕೋ ಪ್ರಶಸ್ತಿ ಫಲಕ ಬೊಕ್ಕ ಫಲವಸ್ತು ಇನ್ನಿತರ ಶಾಲೆ ಇನ್ನಿತರ ಸೊತ್ತುಲ ಅಡಕಾದಿಕೊಂಡು ನೆಟ್ 25,000 ರೂಪಾಯಿ ಬೊಕ್ಕ ಯಾವ ರೀತಿ ಬಾಕಿ ಶಾಲೆ ಮೊಮೆಂಟೋಸ್ ಇಟ್ಕೊಂಡು ನೆಟ್ ಕವನ ಸಂಕಲನ ವಿಭಾಗದ ಶ್ರೀ ಯೋಗೇಶ್ ಕಾಂಚನ್ ಬೈಕಂಪಾಡಿ ಮೇರ್ನ ತಂಜನ ಬೊಳ್ಳಿ ಪಂಪನಂಚತನ ಕವನ ಸಂಕಲನ ಆಯ್ಕೆ ಆತಂಡು. ಅಂಚನೆ ನಾಟಕ ವಿಭಾಗಡು ಶ್ರೀಮತಿ ಅಕ್ಷತಾ ರಾಜಪೆರ್ಲಾ ಮೇರ್ನ ಬೇಲಿ ಸಾಪುದ ಕಣ್ಣು ಪಂಪನಂಚತನ ಪುಸ್ತಕ ಆಯ್ಕೆ ಆತಂಡು. ಅಧ್ಯಯನ ವಿಭಾಗಡು ಡಾಕ್ಟರ್ ಅಶೋಕ್ ಆಳ್ವ ಸುರತ್ಕಲ್ ಮೇರ್ನ ತುಳುನಾಡಿನ ಪ್ರಾಣಿ ಜನಪದ ಪಣಪನ ಪುಸ್ತಕ 2021-27 ಸಾಲದ ಈ ಒಂದು ಪ್ರಶಸ್ತಿಗೆ ಆಯ್ಕೆ ಆತಂಡು. ಅಂಚನೆ ನಮಗೆ 21ನೇ ಸಾಲದ ವಿಶೇಷ ಪುರಸ್ಕಾರ ಐಟೆ ಬಾಲ ಪುರಸ್ಕಾರ ಪ್ರತಿಭಾ ಪುರಸ್ಕಾರ ಕುಮಾರಿ ನಿರೀಕ್ಷಾ ಕೋಡಿಕೆರೆ ಮೇರೆ ಬಾಲ ಪ್ರತಿಭೆ ಆಯ್ಕೆ ಆಗ್ತಾರೆ. ಕುಮಾರಿ ಜೀವಿಕಾ ಶೆಟ್ಟಿ ಮುಂಬೈ ಒಂದು ಹೊರ ರಾಜ್ಯದ ಆರು ಆಯ್ಕೆ ಆಗ್ತಾರೆ. ಅಂಚನೆ ಕುಮಾರಿ ಸಾನ್ವಿ USA ಹೊರ ರಾಷ್ಟ್ರದ ಒಂದು ಆಯ್ಕೆ ಆಗ್ತಾರೆ. ಅಂಚನೆ ಯುವ ಸಾಧಕ ಪುರಸ್ಕಾರ ಶ್ರೀ ಹರಿಪ್ರಸಾದ್ ನಂದಾಡಿಕೆ ಆರು ಆಯ್ಕೆ ಆಗ್ತಾರೆ. ನಾಟಕ, ರಂಗಭೂಮಿ ಬೇತೆ ಬೇತೆ ವಿಭಾಗಗಳು, ಸಾಹಿತ್ಯ ವಿಭಾಗಗಳು ಆದ್ರೆ ಮಸ್ತ್ ಬೆಂತಿನಾರು ಆರು ಆಯ್ಕೆ ಆಗ್ತಾರೆ. ಶ್ರೀ ಚಿನ್ಮಯಿ ಮೋಹನ್ ಸಾಲಿಯಾನ್ ಮುಂಬೈ ಹೊರ ರಾಜ್ಯದ ಯುವ ಸಾಧಕ ಪ್ರಶಸ್ತಿಗೆ ಪುರಸ್ಕೃತರಾಗ್ತಾರೆ. ಶ್ರೀ ರಮಾನಂದ ಶೆಟ್ಟಿ ಒಮನ್ ಹೊರ ರಾಷ್ಟ್ರದ ಒಂಜಿ ಯುವ ಸಾಧಕ ಪ್ರಶಸ್ತಿಗೆ ಪುರಸ್ಕೃತರ ಪೂರ ವಿವರಣೆ ಇಟ್ಟುಂಡು. ಜೈ ತುಳುನಾಡು ರಿಜಿಸ್ಟರ್ ಸಂಘಟನೆ ಮೊಗಲು ಸಂಘಟನಾ ಪುರಸ್ಕಾರ ಆಯ್ಕೆ ಆಗ್ತಾರೆ. ಅಂಚನೆ ತುಳುಕೂಟ ಫೌಂಡೇಶನ್ ನಾಗಸೋಪಾರ ರಿಜಿಸ್ಟರ್ ಮುಂಬೈ ಹೊರ ರಾಜ್ಯದ ತುಳುಕೂಟ ಪ್ರಶಸ್ತಿಗೆ, ತುಳುಕೂಟ ಕಥಾ ಹೊರ ರಾಷ್ಟ್ರದ ಒಂಜಿ ಸಂಘಟನಾ ಪ್ರಶಸ್ತಿಗೆ ಆಯ್ಕೆ ಆಗ್ತಂಡು. ಈ 2021ನೇ ಸಾಲದ ಈ ವಿಶೇಷ ಪುರಸ್ಕಾರ 10,000 ರೂಪಾಯಿ ನಗದು, ಪ್ರಶಸ್ತಿ ಪತ್ರ, ಅಂಚನೆ ಸ್ಮರಣಿಕೆಯನ್ನು ಅವು ಪಡೆದುಕೊಂಡು. ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟರ್ ಕವಿತಾ, ಅಕಾಡೆಮಿಯ ಸದಸ್ಯರಾದ ಲೀಲಾಕ್ಷ ಕರ್ಕೇರ, ಕಾಂತಿ ಶೆಟ್ಟಿ, ನಾಗೇಶ್ ಕುಲಾಲ್ ಉಪಸ್ಥಿತರಿದ್ದರು.